ರಾಜ್ಯ ಇಂಧನ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾಗಿ ಬಸವರಾಜ ಬೊಮ್ಮಾಯಿ ಸಚಿವ ಸಂಪುಟದಲ್ಲಿ ನೇಮಕಗೊಂಡಿರುವ ಸುನಿಲ್ ಕುಮಾರ್ ಇಂದು ಮಂಗಳೂರಿನ ಕುದ್ರೋಳಿ ಶ್ರೀ ಗೋಕರ್ಣೇಶ್ವರ ಕ್ಷೇತ್ರಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಈ ಸಂದರ್ಭ ಕ್ಷೇತ್ರದ ವತಿಯಿಂದ ವಿಶೇಷ ಪೂಜೆ ಮಾಡಲಾಯಿತು. ಇದೇ ವೇಳೆ ನಾರಾಯಣ ಗುರು ಮಂದಿರದಲ್ಲೂ ಪೂಜೆ ಸಲ್ಲಿಸಿದರು. ಈ ಸಂದರ್ಭ ಶಾಸಕ ವೇದವ್ಯಾಸ್ ಕಾಮತ್, ಕಿಯೋನಿಕ್ಸ್ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ್, ಮಂಗಳೂರು ಮೇಯರ್ ಪ್ರೇಮಾನಂದ ಶೆಟ್ಟಿ, ಗೋಕರ್ಣೇಶ್ವರ ಕ್ಷೇತ್ರದ ಆಡಳಿತ ಸಮಿತಿ ಅಧ್ಯಕ್ಷ ಎಚ್.ಎಸ್. ಸಾಯಿರಾಮ್, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ರವಿಶಂಕರ್ ಮಿಜಾರ್ ಮೊದಲಾದವರು ಉಪಸ್ಥಿತರಿದ್ದರು. ಈ ಸಂದರ್ಭ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಹೈಕಮಾಂಡ್ ದೊಡ್ಡ ಜವಾಬ್ದಾರಿಯನ್ನು ನನಗೆ ನೀಡಿದೆ. ಕರ್ನಾಟಕದಲ್ಲಿ ಯಾವ ರೀತಿಯಲ್ಲಿ ಅಭಿವೃದ್ಧಿ ಪಡೆದುಕೊಳ್ಳಬಹುದು ಎಂಬ ಬಗ್ಗೆ ಚರ್ಚಿಸಿ ಕೆಲಸ ಮಾಡಲಿದ್ದೇನೆ. ದಿನಪತ್ರಿಕೆ ಕೊಂಡು ಓದಿ ಪುಸ್ತಕಗಳನ್ನು ಓದಿದರೆ ತನ್ನಿಂದ ತಾನೇ ಕನ್ನಡ ಉಳಿಯುತ್ತದೆ. ತುಳುವನ್ನ 8ನೇ ಪರಿಚ್ಛೇದಕ್ಕೆ ಸೇರ್ಪಡೆಗೆ ತಾಂತ್ರಿಕ ಸಮಸ್ಯೆ ಬಗೆಹರಿಸಲು ಯತ್ನಿಸುವೆ ಎಂದರು. ಸೇವೆಯನ್ನು ಗೋಕರ್ಣಾದೆ ಮತ್ತು ಕರಿಯಾರ್ದೆ ಮತ್ತು ನಾರಾಯಣ ಸಂಪೂರ್ಣ ಸ್ವೀಕಾರ ಮಾಡಿಕೊಂಡು ಮಾಡುವಂಥ ಸೇವೆ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಹಿರಿಯರು ದೊಡ್ಡ ಹೊಣೆಗಾರಿಕೆಯನ್ನು ನನ್ನ ಹೆಗಲ ಮೇಲೆ ಕೊಟ್ಟಿದ್ದಾರೆ. ಒಂದು, ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಇಂಧನ ಇಲಾಖೆ ಜೊತೆಯಲ್ಲಿ ಸಂಸ್ಕೃತಿ ಇಲಾಖೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾವ ನಿರೀಕ್ಷೆಯನ್ನು ಪಕ್ಷದ ಹಿರಿಯರು ಮತ್ತು ಮುಖ್ಯಮಂತ್ರಿಗಳು ಭರವಸೆಯೊಂದಿಗೆ ಇಲಾಖೆಯನ್ನು ಕೊಟ್ಟಿದ್ದಾರೋ, ಮುಂದಿರುವಂಥ ಕೆಲವೇ ದಿನಗಳ ಅವಧಿಯಲ್ಲಿ ಆ ಇಲಾಖೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯು ಸಿಂಹಪಾಲನ್ನು ಸೇರಿಸಿಕೊಂಡು ಕರ್ನಾಟಕಕ್ಕೆ ಏನನ್ನು ಉಪಯೋಗ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಎಲ್ಲವೂ ಹೊಸತನದ ಪ್ರಯೋಗಗಳನ್ನು ಖಂಡಿತ ನಾನು ಮಾಡ್ತೇನೆ. ಮೊದಲಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನು ಚಾರ್ಜ್ ತೆಗೆದುಕೊಳ್ತೇನೆ. ನಂತರ ಇಂಧನ ಇಲಾಖೆಯನ್ನು ಚಾರ್ಜ್ ತೆಗೆದುಕೊಳ್ತೇನೆ. ಎರಡು ಇಲಾಖೆಯಲ್ಲಿ ಉತ್ತಮವಾದಂಥ ಕಾರ್ಯವನ್ನು ಮಾಡಬೇಕಾದ ಎಲ್ಲ ಪ್ರಯತ್ನವನ್ನು ನಾನು ಖಂಡಿತ ಮಾಡ್ತೇನೆ. ಆಹಾರ ತುರಾಯಿಗಳು ಬೇಡ, ಪುಸ್ತಕ ಕೊಡಿ ಅಂತ ಕೇಳಿದ್ದೆ. ಜನ ಪುಸ್ತಕವನ್ನು ಕೊಟ್ಟರು, ಮುಖ್ಯಮಂತ್ರಿಗಳು ಕನ್ನಡ ಸಂಸ್ಕೃತಿ ಇಲಾಖೆಯನ್ನು ಕೊಟ್ಟರು. ಹಾಗಾಗಿ ಒಂದು ಒಳ್ಳೆಯ ಪ್ರತಿಕ್ರಿಯೆ. ಆ ಪುಸ್ತಕಗಳನ್ನು ಗ್ರಂಥಾಲಯಕ್ಕೆ ಕೊಡ್ತೀನಿ ಅಂತಂದಾಗ ಸಾವಿರಾರು ಪುಸ್ತಕಗಳು ನನ್ನ ಹತ್ರಕ್ಕೆ ಬಂದಿದೆ. ಕಾರ್ಕಳದ ಗ್ರಂಥಾಲಯಕ್ಕೆ ಆ ಪುಸ್ತಕಗಳನ್ನು ಕೊಡ್ತೇನೆ. ಹೆಚ್ಚುವರಿ ಬಂದಂಥ ಪುಸ್ತಕಗಳನ್ನು ಇನ್ನಷ್ಟು ಗ್ರಾಮ ಪಂಚಾಯತಿಗಳಿಗೆ ಮಟ್ಟಿಗೆ ಕೊಡ್ತೇನೆ. ನಾನು ಮತ್ತೆ ವಿನಂತಿ ಮಾಡ್ತೇನೆ, ಇನ್ನು ಮುಂದೆ ಎಲ್ಲೂ ಕೂಡ ನನಗೆ ಆಹಾರ ತುರಾಯಿಗಳನ್ನು ಕೊಡಬೇಡಿ, ಕನ್ನಡ ಪುಸ್ತಕವನ್ನು ಕೊಡಿ. ದಿನಕ್ಕೊಂದು ಪತ್ರಿಕೆಯನ್ನು ಓದಿ, ತಿಂಗಳಿಗೊಂದು ಪುಸ್ತಕವನ್ನು ಕೊಂಡುಕೊಳ್ಳಿ. ಇದು ಮಾಡಿದರೆ ಕನ್ನಡ ಉಳಿಯುತ್ತೆ. ಆ ಪ್ರಯತ್ನದಲ್ಲಿ ನಾನು ಸಚಿವನಾಗಿ ಕೆಲಸ ಮಾಡ್ತೇನೆ, ನೀವು ಅದಕ್ಕೆ ನನಗೆ ಸಹಕಾರವನ್ನು ಕೊಡಿ. ತುಳು 8ನೇ ಪರಿಚ್ಛೇದ ಮತ್ತು ಕನ್ನಡಕ್ಕೆ ಶಾಸ್ತ್ರೀಯ ಸಂಗೀತ, ಇದೆರಡೂ ಇಲಾಖೆಯಲ್ಲಿರುವಂಥ ದೊಡ್ಡ ಸವಾಲು. ತಾಂತ್ರಿಕವಾದಂಥ ಸಂಗತಿಗಳು ಏನೇನದನ್ನು ಅರ್ಥ ಮಾಡಿಕೊಂಡು ಅತಿ ಶೀಘ್ರದಲ್ಲಿ ಎರಡೂ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತೇನೆ. ಥ್ಯಾಂಕ್ ಯು ಸರ್.